ಸೊ ಅದನ್ನೆಲ್ಲ ಈ ಥರ ಬಾಕ್ಸಲ್ಲಿ ಹಾಕಿರ್ತಾರೆ. ಸೊ ನೀವು ಯಾವ ಬಾಕ್ಸ್ ಬೇಕಿರೋ ತಗೋಬೋದು, 4 ಬಾಕ್ಸ್ ತಗೋಬೋದು, ಅದಕ್ಕೆ $10. ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಫಾರ್ $10. ಸೊ ಇದನ್ನ ಫ್ಲೀ ಮಾರ್ಕೆಟ್ ಅಂತ ಹೇಳ್ತಾರೆ. ಸೊ ಇದು ಬರೀ ಬಟ್ಟೆ, ಆರ್ನಮೆಂಟ್ಸ್ ಅದೆಲ್ಲ ಮಾತ್ರ ಅಲ್ಲ, ಫುಡ್ ಐಟಮ್ಸ್ ಕೂಡ ಇರುತ್ತೆ. ನಮ್ಮ ಬೆಂಗಳೂರಿದ್ದು ಹಾಟ್ ಚಿಪ್ಸ್ದು ಒಂದು ಬ್ರಾಂಚ್ ಹಾಕ್ಬಿಟ್ಟಿದ್ದಾರೆ ಇವರು. ಇಲ್ಲಿ ಹೋಗ್ಬೇಕಾದ್ರೆ ಹೇಗೆ ಅನಿಸ್ತಾ ಇದೆ ಅಂದರೆ, ನಾವು ಪುತ್ತೂರು ಜಾತ್ರೆಯಲ್ಲಿ, ನಮ್ಮ ಜಾತ್ರೆಯಲ್ಲೆಲ್ಲ ಹೋದಾಗ ಇದೇ ಥರ ಫುಲ್ಲು ಶಾಪ್ಸ್ ಇರುತ್ತೆ, ಅದು ಇದು ಅಂತಾರೆ. ನೀವು ಕೆನಡಾದಿಂದ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರೋರಾದ್ರೆ, ನೀವೇನಾದರೂ ಮನೆ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ ಅಂದರೆ, ಆದರೆ ಯಾರನ್ನ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ, ನೀವು ನಮ್ಮ ಕನ್ನಡದ ರಿಯಾಲ್ಟರ್ ಜೆಂಡಿ ಸೋಜ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಹಾಗೆ ನಾಲೆಜ್ ಇರುವಂಥ ರಿಯಾಲ್ಟರ್ ಇವರು. ನಿಮಗೆ ಮನೆ ಬೈ ಮಾಡಬೇಕು, ಸೆಲ್ ಮಾಡಬೇಕು, ಏನೇ ಇದ್ರೂ ಅದೆಲ್ಲದಕ್ಕೂ ನಿಮಗೆ ಹೆಲ್ಪ್ ಮಾಡ್ತಾರೆ. ನಾವು ಕೂಡ ಲಾಸ್ಟ್ ಇಯರ್ ಇವರ ಹೆಲ್ಪ್ ತಗೊಂಡು ಒಂದು ಮನೆ ತಗೊಂಡ್ವಿ. ಸೊ ಅವರೆಲ್ಲ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಇಟ್ ಔಟ್. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇವಿ. ಹೌದು, ಸದ್ಯಕ್ಕೆ ಇವತ್ತು ಸ್ಯಾಟರ್ಡೇ ನಾವು ಬಂದಿದ್ದೀವಿ ಇಲ್ಲಿ ಒಂದು ಫಾರ್ಮರ್ಸ್ ಮಾರ್ಕೆಟ್ಗೆ. ಇಲ್ಲಿ ಕೆನಡಾದಲ್ಲಿ ರೈತರು ಅವ್ರು ಬೆಳೆದ ಬೆಳೆಗಳನ್ನೆಲ್ಲ ಇಲ್ಲಿ ಫಾರ್ಮರ್ಸ್ ಮಾರ್ಕೆಟ್ ಅಂತ ಇರುತ್ತೆ, ಅದರಲ್ಲಿ ಹೋಗಿ ಸೆಲ್ ಮಾಡ್ತಾರೆ. ಸೊ ನಮ್ಮ ಮನೆ ಹತ್ರ ಇಲ್ಲಿ ವಾಟರ್ಲೂ ಅಂತ ಇಲ್ಲೊಂದು ಸೇಂಟ್ ಜೇಕಬ್ಸ್ ಫಾರ್ಮರ್ಸ್ ಮಾರ್ಕೆಟ್ ಅಂತ ಇದೆ. ಸೊ ಇವತ್ತು ನಾವು ಅದಕ್ಕೆ ಬಂದಿದ್ದೀವಿ. ಸೊ ಇವತ್ತು ಹೇಗಿದೆ ಅಂತ ನೋಡೋಣ. ಅಲ್ಲಿ ರೈತರು ಅವ್ರು ಬೆಳೆದ ಬೆಳೆಗಳೆಲ್ಲ ಫ್ರೆಶ್ ಆಗಿ ಸಿಗುತ್ತೆ. ಸೊ ಸುಮ್ಮನೆ ಹೋಗಿ ಗ್ರಾಸರಿ ಸ್ಟೋರ್ ಅಲ್ಲಿ ತಗೊಳ್ಳೋ ಬದಲು ಫ್ರೆಶ್ ಆಗಿ ಇವತ್ತು ರೈತರು ಬೆಳೆದಿರೋ ಬೆಳೆಗಳನ್ನ ನೋಡೋಣ, ತಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ನಿಮ್ ಜೊತೆನೂ ಶೇರ್ ಮಾಡೋಣ, ಹೆಂಗಿರುತ್ತೆ, ಪ್ರೈಸ್ ಹೆಂಗಿದೆ, ಇಲ್ಲಿ ಬೆಲೆ ಎಲ್ಲ ಇದಕ್ಕೆ ತರಕಾರಿಗೆ ಅಂತ ನಿಮ್ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ ಹೋಗೋಣ. ಸೇಂಟ್ ಜೇಕಬ್ಸ್ ಫಾರ್ಮರ್ಸ್ ಮಾರ್ಕೆಟ್, ಟ್ಯೂಸ್ಡೇ ಸಮ್ಮರ್ ಮಾರ್ಕೆಟ್, ಥರ್ಸ್ಡೇ ಅಂಡ್ ಸ್ಯಾಟರ್ಡೇ ಆಲ್ ಇಯರ್. ಎರಡೆರಡು ಕಡೆ ಇದೆ. ಇಲ್ಲಿ ಫುಲ್ ಫುಡ್ ಮತ್ತೆ ಬೇರೆದೆಲ್ಲ, ಅಲ್ಲಿ ತರಕಾರಿದೆಲ್ಲ ಇದೆ ಆ ಕಡೆ ಸೈಡಲ್ಲಿ. ಎಷ್ಟು ಜನ ಇದ್ದಾರೆ ಅಂತ ಇವತ್ತು ಸ್ಯಾಟರ್ಡೇ. ಸೊ ಫುಲ್ಲು ಜನ ಇದ್ದಾರೆ. ಸೊ ಇಲ್ಲಿ ಫಾರ್ಮರ್ಸ್ ಮಾರ್ಕೆಟ್ ಪಕ್ಕದಲ್ಲೇ ಬರೀ ಪ್ರೊಡ್ಯೂಸ್ ವೆಜಿಟೇಬಲ್ಸ್ ಅಲ್ಲದೆ ಈ ಥರದ್ದು ಎಲ್ಲ ಇಟ್ಟಿರ್ತಾರೆ. ನಿಮಗೆ ಬೇಕಾಗಿರೋ ಐಟಮ್ಸ್ ಎಲ್ಲನೂ, ಸೆಕ್ಯೂರಿಂಗ್ಸ್, ಎಲ್ಲ ಲೋಕಲ್ ವೆಂಡರ್ಸು ಅವ್ರವ್ರದ್ದು ಶಾಪ್ ಎಲ್ಲ ಹಾಕಿರ್ತಾರೆ ಇಲ್ಲಿ. ಈ ಥರದ್ದೆಲ್ಲ ನೋಡಿ, ಬ್ಯಾಂಗಲ್ಸು ಇದು ಎಲ್ಲ ಇಲ್ಲಿ ಸಿಗುತ್ತೆ ನಿಮಗೆ. ಎಷ್ಟು ಚೆನ್ನಾಗಿದೆ ಅಲ್ಲ ರೇಂಜ್ ಪೇಂಟಿಂಗ್ಸ್, ಅದು ಸಖತ್ತಾಗಿದೆ ಅಲ್ಲ. ಈ ಥರ ಲೈವ್ ಪೇಂಟ್ ಅಲ್ಲೇ ಕುತ್ಕೊಂಡು ಮಾಡ್ತಾ ಇರ್ತಾರೆ, ಮಾಡಿಕೊಡ್ತಾರೆ ಬೇಕಿದ್ರೆ. ಇವರೆಲ್ಲ ಲೋಕಲ್ ವೆಂಡರ್ಸ್. ಈ ಥರ ಇವರಿಗೆಲ್ಲ ಇಲ್ಲೊಂದು ಆಪರ್ಚುನಿಟಿ ಸಿಗುತ್ತೆ. ಈ ಥರ ಇಲ್ಲಿ ಇಟ್ಕೊಂಡು ಒಂದು ಕಡೆ ಬಂದು ಎಲ್ಲ ಅವ್ರವ್ರ ಪ್ರಾಡಕ್ಟನ್ನು ಸೇಲ್ ಮಾಡೋಕ್ಕೆ ಅವ್ರಿಗೊಂದು ಆಪರ್ಚುನಿಟಿ ಸಿಗುತ್ತೆ. ಎಲ್ಲ ಕಡೆ ಹೋಗೋಕ್ಕಾಗಲ್ಲ ಅಲ್ಲ ಎಲ್ಲರಿಗೂ. ಸೊ ಎಲ್ಲರೂ ಇಲ್ಲೇ ಬಂದರೆ ತುಂಬ ಜನನೂ ಬರ್ತಾರೆ ಇಲ್ಲಿ. ಸೊ ಲೋಕಲ್ ವೆಂಡರ್ಸ್ಗೆ ಇದೊಂದು ಬೆಸ್ಟ್ ಜಾಗ ಫಾರ್ಮರ್ಸ್ ಮಾರ್ಕೆಟ್. ಸೊ ಇದನ್ನು ಫ್ಲೀ ಮಾರ್ಕೆಟ್ ಅಂತ ಹೇಳ್ತಾರೆ. ಸೊ ಇದು ಬರೀ ಬಟ್ಟೆ, ಆರ್ನಮೆಂಟ್ಸ್ ಅದೆಲ್ಲ ಮಾತ್ರ ಅಲ್ಲ, ಫುಡ್ ಐಟಮ್ಸ್ ಕೂಡ ಇರುತ್ತೆ. ಅವ್ರದ್ದು ಒಂದು ಮನೆಯದೇ ಒಂದು ಹೋಮ್ ಬಿಸ್ನೆಸ್ ಇರುತ್ತೆ, ಮನೆಯಲ್ಲೇ ಏನೋ ಮಾಡ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಇಲ್ಲಿ ತಂದು ಮಾಡ್ತಾರೆ. ಸಿ ಬ್ಯೂಟಿಫುಲ್ ವುಲನ್ ಪ್ರಾಡಕ್ಟ್ಸ್ ಎಲ್ಲ, ವುಲನ್ನಲ್ಲಿ ಮಾಡಿರೋವಂಥದ್ದು, ಸ್ವೆಟರು, ಹ್ಯಾಟು, ಆಮೇಲೆ ಕಾಲ್ಗೆ ಹಾಕೋ ಸಾಕ್ಸ್ ಎಲ್ಲ ಇದೆ. ಸಿ ಅವ್ರು ಕೂತ್ಕೊಂಡು ಅಲ್ಲಿ ನಿಟ್ಟಿಂಗ್ ಮಾಡ್ತಾನೆ ಇದ್ದಾರೆ ವುಲನಲ್ಲಿ. ಸೊ ಚಿಕ್ಕ ಮಕ್ಕಳಿಗೆ ಕ್ಯೂಟ್ ಆಗಿರೋ ಸ್ವೆಟರ್ ಸಿಗುತ್ತೆ, ಅವರೇ ಕೈಯಲ್ಲಿ ಮಾಡಿರೋವಂಥದ್ದು. ಸೊ ಚೆನ್ನಾಗಿರುತ್ತೆ. ಕ್ಯಾಂಡಲಿಂದ ಹಿಡಿದು ಅರೋಮ್ಯಾಟಿಕ್ ಆಯಿಲ್ಸಿಂದ ಹಿಡಿದು ಫುಡ್ಡು ಎಲ್ಲನೂ ಇದೆ ಇಲ್ಲಿ. ಆ್ಯಂಡ್ ನಿಮಗೆ ಬೇರೆ ಕಡೆ ಸ್ಟೋರಲ್ಲಿ ಸಿಗೋದಕ್ಕಿಂತನೂ ಒಂಥರ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಅವರೊಂದೆಲ್ಲ ಏನೋ ಒಂದು ಥಿಂಕ್ ಮಾಡಿ ಪರ್ಸನಲೈಸ್ಡ್ ಎಲ್ಲ ಮಾಡಿರ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಆಪ್ಷನ್ಸ್ ತುಂಬ ಇರುತ್ತೆ ಸ್ಟೋರ್ಗಿಂತನೂ. ಆಚೆ ಕಡೆ ಈ ಥರ ಫುಡ್ ಟ್ರಕ್ ನಿಲ್ಸ್ಕೊಂಡಿರ್ತಾರೆ. ಸೊ ಒಬ್ವಿಯಸ್ಲಿ ನೀವು ಇದ್ರೊಳಗಡೆ ಒಂದ್ಸರಿ ಬಂದರೆ ತುಂಬ
ತುಂಬ ಇದೆ ಇಲ್ಲಿ ಸುತ್ತಕ್ಕೆ, ಸುಸ್ತಾಗ್ಬಿಡುತ್ತೆ. ಸೊ ತಿನ್ನಕ್ಕೆ ಏನಾದ್ರು ತಗೊಳ್ಳೇಬೇಕು. ಸೊ ಇಲ್ಲೇ ಅದೂ ಇದೆ, ಒಳಗಡೆನೂ ಇತ್ತು, ಇಲ್ಲಿ ಆಚೆ ಕಡೆನೂ ಇದೆ. ಏನು ಬೇಕೋ ತಿನ್ಕೋಬೋದು. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಸ. ಇವತ್ತು ಸಿಕ್ಕಾಪಟ್ಟೆ ಗಾಳಿ ಇದೆ. ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು. ಒಂದು ನಿಮಿಷ ನಿಲ್ತಾ ಇಲ್ಲ. ಇವಾಗ ರೇಯನ್ಸ್ ಅಂತೂ ಹಾರು ಹೋಗೋ ಥರ ಆಗ್ತಾ ಇದೆ. ರೇಯನ್ಸಿಗೆ ಅಷ್ಟು ಗಾಳಿ ಬರ್ತಾ ಇದೆ, ಪುಷ್ ಮಾಡ್ತಾ ಇದೆ. ನನ್ನ ಕೂದಲು ನೋಡೋಣ. ಬೇಕಾ ಬ್ರಸಲ್ ಸ್ಪ್ರೌಟ್? ಇಲ್ಲಿ ಈ ಥರ ಇಟ್ಟಿರ್ತಾರೆ, 4 ಬಾಕ್ಸಿಗೆ $10 ಅಂತ. ಸೊ ಈ ಥರ ಬಾಕ್ಸಲ್ಲಿ ಹಾಕಿಟ್ಟಿರ್ತಾರೆ. ಇಲ್ಲಿ ಒಂದೊಂದು ಬಾಕ್ಸಲ್ಲಿ ಇಲ್ಲಿ ಗೆಣಸಿದೆ, ಮೂಲಂಗಿ ಅದೆಲ್ಲ ಇದೆ, ಇಲ್ಲಿ ಕ್ಯಾರೆಟ್ ಎಲ್ಲ. ಸೊ ಅದನ್ನೆಲ್ಲ ಈ ಥರ ಬಾಕ್ಸಲ್ಲಿ ಹಾಕಿರ್ತಾರೆ. ಸೊ ನೀವು ಯಾವ ಬಾಕ್ಸ್ ಬೇಕಿರೋ ತೊಗೋಬೋದು, 4 ಬಾಕ್ಸ್ ತೊಗೋಬೋದು, ಅದಕ್ಕೆ $10. ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಫಾರ್ $10 ಅಂತ ಎಲ್ಲ ಇದೆ ಇಲ್ಲಿ. ಆನಿಯನ್ $20. 8 ಬಾಕ್ಸ್ ಬೇಕಂದರೆ $20. 8 ಬಾಕ್ಸ್ ಈ ಥರ ತೊಗೋಬೇಕಂದ್ರೆ $20. ಸೊ ಆನಿಯನ್ ಇದೆ, ಬೀನ್ಸ್ ಇದೆ, ಬ್ರಸಲ್ ಸ್ಪ್ರೌಟ್ಸ್ ಇದೆ, ಟೊಮ್ಯಾಟೋಸ್ ಇದೆ, ಬ್ರಾಕೊಲಿ, ಕಾಲಿಫ್ಲವರ್ಗೆ $5 ಈಚ್. ಆ್ಯಂಡ್ ಕುಕುಂಬರು $1 ಈಚ್ ಇದೆ. ಆ್ಯಕ್ಚುಲಿ ನಾವು ತೊಗೊಳ್ಳೋದು ಬೇರೆ ಗ್ರೋಸರಿ ಸ್ಟೋರಲ್ಲಿ ಒಂದಕ್ಕೆ ಜಾಸ್ತಿ ಇರುತ್ತೆ, $1ಗಿಂತ. ಇಲ್ಲಿ $1ಗೆ ಒಂದು ಕುಕುಂಬರ್ ಇದೆ. ಇಲ್ಲಿ ಫ್ರೂಟ್ಸ್ ಎಲ್ಲ ಇದೆ, ಎಲ್ಲ ಸಪ್ರೇಟ್ ಇದು ಮಾಡಿಟ್ಟಿದ್ದಾರೆ. ಈ ಥರದ್ದು 2 ದ್ರಾಕ್ಷಿ ಇದಕ್ಕೆ $10 ಇದೆ. 2 ಪ್ಯಾಕೆಟ್ ತೊಗೋಬೋದು ನೀವು. ಆ್ಯಕ್ಚುಲಿ ಈಗ ರೀಸೆಂಟ್ಲಿ ದ್ರಾಕ್ಷಿಗೆಲ್ಲ ತುಂಬ ರೇಟ್ ಜಾಸ್ತಿ ಆಗಿತ್ತು, ಬಟ್ ಇಲ್ಲೊಂದು ಸ್ವಲ್ಪ ಕಡಿಮೆಗೆ ಇದೆ. 2 ಪ್ಯಾಕೆಟ್ಗೆ $10 ಇದೆ. ಈ ಕಡೆನೂ ಎಲ್ಲ ಇದೆ. ಇಲ್ಲಿ 245 ಇದೆ. ಇದೆಲ್ಲ ಆರೆಂಜಸ್ ಎಲ್ಲ, ಪೀಚ್ ಅದೆಲ್ಲ 245 ಇದೆ. ಸೊ ನಾವಿವಾಗ ಸದ್ಯಕ್ಕೆ ಒಂದು ಬಾಕ್ಸ್ ಗೆಣಸು, ಆಮೇಲೆ ಒಂದು ಸ್ವಲ್ಪ ಇಲ್ಲಿ ಬೀನ್ಸು, ಆಮೇಲೆ ಕಾರ್ನ್, ಆಮೇಲೆ ಕಾರ್ನ್ ತೊಗೊಂಡ್ವಿ, ಸ್ಪಿನಚ್ ತೊಗೊಂಡ್ವಿ, ಆಮೇಲೆ ಒಂದು ಸ್ವಲ್ಪ ಕುಕುಂಬರ್ ತೊಗೊಂಡ್ವಿ, ಒಂದೆರಡು. ಆಲ್ಮೋಸ್ಟ್ ಇದೆಲ್ಲ $10 ಇವಾಗ. ಬಿಕಮ್ 12. ವೆಜಿಟೇಬಲ್ಸ್ ಅಷ್ಟೇ ಅಲ್ಲ, ಇಲ್ಲಿ ಮೀಟ್ ಕೂಡ ಇದೆ. ಆ ಕಡೆ ಸೈಡಲ್ಲಿ ಒಂದು ಫುಲ್ ಲೈನು ಮೀಟ್ ಇದೆ. ನಾವು ಆ ಕಡೆ ಸೈಡ್ಗೆ ಹೋಗಲಿಲ್ಲ, ನಾವು ತಿನ್ನಲ್ಲ ಮೀಟು, ಸೊ ನಾವು ಆ ಕಡೆ ಸೈಡ್ಗೆ ಹೋಗಿಲ್ಲ, ಬಟ್ ಅದೂ ಇರುತ್ತೆ. Mix and match, pick and choose, 3 bunches for a $10 bill, grab and go. Hurry now, folks, step right up. ಇವಾಗ ಇಲ್ಲಿ ಟೂಲಿಪ್ ಸೀಸನ್. ಸೊ ಇವಾಗ ಇಲ್ಲಿ ಅವರು 3 bunches, ಈ ಥರ 3 bunch ಆಫ್ ಟೂಲಿಪ್ಸು $10 ಕೊಡ್ತಾ ಇದ್ದಾರೆ, ವಿಚ್ ಇಸ್ ಆ್ಯಕ್ಚುಲಿ ಚೀಪ್. ನಾವಿವಾಗ ಬೇರೆ ಗ್ರಾಸರಿ ಸ್ಟೋರ್ಗೆ ಹೋಗಿ ಏನಾದ್ರು ಅಲ್ಲಿ ನೋಡಿದಾಗ ಅಲ್ಲೂ ಇರುತ್ತೆ ಫ್ಲವರ್ಸ್ ಎಲ್ಲ, ಅಲ್ಲೆಲ್ಲ ಒಂದೊಂದು ಬಂಚ್ಗೆ ತುಂಬ ಇರುತ್ತೆ. ಇಲ್ಲಿ 3 bunchಗೆ ಅವರು $10 ಕೊಡ್ತಾ ಇದ್ದಾರೆ. ಸೊ ವಿಚ್ ಇಸ್ ನೈಸ್. ನಮ್ಮ ಬೆಂಗಳೂರಿದ್ದು ಹಾಟ್ ಚಿಪ್ಸ್ದು ಒಂದು ಬ್ರ್ಯಾಂಚ್ ಹಾಕ್ಬಿಟ್ಟಿದ್ದಾರೆ ಇವರು. ಇಲ್ಲಿ ಫ್ರೆಶ್ ಆಗಿ ಮಾಡ್ಕೊಡ್ತಾ ಇದ್ದಾರೆ ಎಲ್ಲ ಟೈಪ್ ಇದ್ದು ಚಿಪ್ಸು. ಇಲ್ಲಿ ಹಾಟ್ ಚಿಪ್ಸು, ಚಿಪ್ಸ್ ಡಿಪ್ಸ್ ಆ್ಯಂಡ್ ಸಿಪ್ಸ್ ಅಂತ ಇದೆ. ಇವರು ನೋಡಿ ಫ್ರೆಶ್ ಆಗಿ ಮಾಡ್ತಾ ಇದ್ದಾರೆ. ಆಲ್ ಡ್ರೆಸ್ಡ್ ಹಿಂದೆ ಇದ್ದಾರೆ. ಸಾಲ್ಟ್ ಮಾಲ್ಟ್ ಅಂತೆ, ಬ್ಯಾಕ್ಯಾರ್ಡ್ ಬಾರ್ಬಿಕ್ಯೂ ಫ್ಲೇವರ್ಡ್, ಸೀ ಸಾಲ್ಟ್, nachos. ರೈಟ್ ಕೈಯಲ್ಲಿ ಇರ್ತದೆ, ಲೆಫ್ಟ್ ಕೈಯಲ್ಲಿ ಯಾವುದು? ನಾವು ಸೀ ಸಾಲ್ಟ್ ಆ್ಯಂಡ್ ಸೊ ಸೀ ಸಾಲ್ಟ್ ಆ್ಯಂಡ್ ಆಲ್ ಡ್ರೆಸ್ಡ್ ಚೆನ್ನಾಗಿದ್ದಾರೆ. ತಿಂದು ನೋಡೋದು, ಸೀ ಸಾಲ್ಟ್ ಚೆನ್ನಾಗಿರುತ್ತೆ. ಆಲ್ಸೋ ನಾವು ಡೋನಟ್ ಕೂಡ ತೊಗೊತಾ ಇದೀವಿ. ಚಿಕ್ಕ ಚಿಕ್ಕ ಡೋನಟ್ಸ್ ಇದು ಡಜನ್ನಿಗೆ $5 ಅಂತೆ. ಸೊ ಚಿಕ್ಕ ಚಿಕ್ಕ ಡೋನಟ್ಸ್ ತೊಗೊಳ್ಳೋಣ. ಯಮ್ಮಿ ಯಮ್ಮಿ ಡೋನಟ್ಸ್. ಎಷ್ಟು ಚಂದ ಇದೆ ಅಲ್ಲ ರೇಂಜ್, ಬ್ಯೂಟಿಫುಲ್ ಲೈಟ್ಸ್. ಓಹ್, ಫಾರ್ಮರ್ಸ್ ಮಾರ್ಕೆಟಲ್ಲಿ ನಿಮಗೆ
ಸ್ಯಾಲೂನ್ ಕೂಡ ಇದೆ ನೋಡಿ, ಇದು ಸೋನಿಯಾ ಸ್ಯಾಲೂನ್. ಬುಕ್ಸ್ ಇದೆ. Proudly made in Canada. Support local artisans. See, ಎಲ್ಲ ಇಲ್ಲಿ ಶೂ ಎಲ್ಲ ಇದೆ. 4 to 40. ಇಷ್ಟೊಂದು ಬುಕ್ಸ್ ಕೂಡ ಇದೆ ಇಲ್ಲಿ. ಎಲ್ಲ ಬುಕ್ಸು ಒಂದು $5, $6, $9 ಆ ಥರ ಎಲ್ಲ ಪ್ರೈಸಲ್ಲಿ ಇಟ್ಟಿದ್ದಾರೆ. ಎಷ್ಟೊಂದು ಬುಕ್ಸ್, ಫಾರ್ ಎಕ್ಸಾಂಪಲ್ ದಿಸ್ ಒನ್. ಏನದು PD James ಅಂದರೆ ಡಿವೈಸಸ್ ಆ್ಯಂಡ್ ರಿಸರ್ಚ್. ಯಪ್ಪ ಎಷ್ಟೊಂದಿದೆ. ಯಾರು ಇಷ್ಟೊಂದರ ನನಗೆ ಇಲ್ಲಿ ಹೇಗೆ ಅನಿಸ್ತಾ ಇದೆ ಅಂದರೆ, ನನಗಿಲ್ಲಿ ಹೋಗ್ಬೇಕಾದ್ರೆ ಹೇಗೆ ಅನಿಸ್ತಾ ಇದೆ ಅಂದರೆ, ನಾವು ಪುತ್ತೂರು ಜಾತ್ರೆಯಲ್ಲಿ, ನಮ್ಮ ಜಾತ್ರೆಯಲ್ಲೆಲ್ಲ ಹೋದಾಗ ಇದೇ ಥರ ಫುಲ್ಲು ಶಾಪ್ಸ್ ಇರುತ್ತೆ, ಅದು ಇದು ಅಂತ ಎಲ್ಲ ರೋಡಲ್ಲಿ ಅದನ್ನು ನೋಡ್ಕೊಂಡು ಹೋಗ್ತೀವಿ. ವಿಂಡೋ ಶಾಪ್ ಮಾಡ್ಕೊಂಡು ಇಯರಿಂಗ್ಸು ಅದು ಇದು ಅಂತ. ಇಲ್ಲೂ ಅದೇ ಥರ ಇದೆ ಆ್ಯಕ್ಚುಲಿ. ಸೊ ನನಗೆ ಇವಾಗ ನಮ್ಮ ಊರಲ್ಲಿ ಜಾತ್ರೆ ನಡೀತಾ ಇದೆ, ಸೊ ಅದು ಮಿಸ್ ಆಗ್ತಾ ಇದೆ. ಅದಕ್ಕೆ ಇವಾಗ ಒಂದು ಆ ನೆನಪಿಗೆ ಒಂದು ಇದು ವಿಂಡೋ ಶಾಪಿಂಗ್ ಬಂದಂಗೆ ಆಯ್ತು ಇವತ್ತು ನಾವು. ಸೇಮ್ ಜಾತ್ರೆ ಫೀಲ್ ಇದು. ಫಾರ್ಮರ್ಸ್ ಮಾರ್ಕೆಟ್ ಅಂದರೆ ಜಾತ್ರೆ ಥರ ಇದೆ, ಚೆನ್ನಾಗಿದೆ. ಸೊ ಇದಿಷ್ಟು ತರಕಾರಿ ಇವಾಗ ನಾವು $12 ತಗೊಂಬಂದಿದ್ದು. ನಾವು ಆ್ಯಕ್ಚುಲಿ ಲೆಕ್ಕ ಹಾಕಿದ್ವಿ ಇದು ಇಷ್ಟಕ್ಕೆ ಇವಾಗ ನಾವು ನಾರ್ಮಲ್ ಗ್ರಾಸರಿ ಸ್ಟೋರಲ್ಲಿ ಹೋಗಿ ತೊಗೊಂಡ್ರೆ ಎಷ್ಟಾಗುತ್ತೆ ಅಂತ. ಇದಿಷ್ಟು ಆ್ಯಕ್ಚುಲಿ ನಾವು ನಾರ್ಮಲ್ ಗ್ರಾಸರಿಯಲ್ಲಿ ತೊಗೊಂಡ್ರೆ ಒಂದು $20 ಅಷ್ಟು ಇದೆ ಇದರಲ್ಲಿ ಇವಾಗ ಐಟಮ್ಸ್. ನಾವು ಅಲ್ಲಿ ಹೊರಗಡೆ ತೊಗೊಂಡ್ರೆ ಇದಕ್ಕೆ ಇವಾಗ ನಾವಿಲ್ಲಿ ಕೊಟ್ಟಿದ್ದು $12. ಸೊ ಒಂದು $8 ಅಷ್ಟು ಒಂದು ಸ್ವಲ್ಪ ಕಮ್ಮಿಗೆ ಸಿಕ್ತು ನಮಗೆ. ಸೊ ನಾವು ಒಂದು ಸ್ವಲ್ಪ ಬೀನ್ಸು, ಆಮೇಲೆ ಒಂದು ಸ್ವಲ್ಪ ಗೆಣಸು, ಆಮೇಲೆ ಕಾರ್ನ್, ಆಮೇಲೆ ಒಂದು ಸ್ವಲ್ಪ ಸ್ಪಿನಾಚ್ ಮತ್ತು ಕ್ಯೂಕುಂಬರ್ ತೊಗೊಂಡು ಬಂದ್ವಿ. ಇಷ್ಟಕ್ಕೆ $12 ಆಯಿತು. ಸೊ ಆ್ಯಕ್ಚುಲಿ ಆ ಒಂದು ಕಾರ್ನೇ ಅದರಲ್ಲಿ ಎಷ್ಟಿದೆ ಗೊತ್ತಾ, 4 ಕಾರ್ನ್ಸ್ ಇದೆ. ಅದಕ್ಕೆ ಆ್ಯಕ್ಚುಲಿ ಹಾಗೆ ನಾವು ಹೊರಗಡೆ ತೊಗೊಂಡ್ರೆ ಅದಕ್ಕೇನೆ $4-5 ಏನೋ ಇದೆ ಗ್ರಾಸರಿ ಸ್ಟೋರಲ್ಲಿ. ಸೊ ಇದಿಷ್ಟು ಸೇರಿ ಇವಾಗ ನಮಗೆ $12 ಸಿಕ್ತು. ಸೊ ಇಟ್ ವಾಸ್ ಅ ಗುಡ್ ಬೈ. Yeah. Always come to farmers market. Not always. It's not always open. It's only open on Saturday and Thursdays. Yeah. ಅವಾಗ ಮಾತ್ರ ಓಪನ್ ಇರೋದು. ಸೊ ಅವಾಗ ಬರ್ಬೋದು. ಆ್ಯಂಡ್ ಇನ್ನೂ ಒಂದೇನಂದರೆ, ಇವತ್ತು ತರಕಾರಿ ಅಷ್ಟೊಂದು ಇರಲಿಲ್ಲ ಅಲ್ಲಿ. ಯಾಕಂತ ಹೇಳಿದ್ರೆ ಇನ್ನೂ ಸಮ್ಮರ್ ಶುರು ಆಗಿಲ್ಲ ಪ್ರಾಪರ್ ಆಗಿ. ಇನ್ನು ಸಮ್ಮರ್ ಬರ್ತಿದ್ದಾಗೆ ಇನ್ನೂ ಜಾಸ್ತಿ ಇರುತ್ತೆ ಅಲ್ಲಿ ಐಟಮ್ಸ್. ಈಗ ಸ್ಪ್ರಿಂಗ್ ಸೀಸನ್, ಇನ್ನೂ ಕರೆಕ್ಟಾಗಿ ಟೆಂಪ್ರೇಚರ್ ಎಲ್ಲ ಇದಾಗಿಲ್ಲ. ಸೊ ಇನ್ನೂ ಯಾರು ಜಾಸ್ತಿ ಬೆಳೀತಾ ಇಲ್ಲ ಅನ್ಸುತ್ತೆ. ಸೊ ಇನ್ನೂ ಸಮ್ಮರ್ ಬರ್ತಿದ್ದಾಗೆ ಇನ್ನೂ ಜಾಸ್ತಿ ಐಟಮ್ಸ್ ಇರುತ್ತೆ ಅಲ್ಲಿ, ಜಾಸ್ತಿ ತಗೊಳಕ್ಕೆ ನಮಗೆ ಆಪ್ಷನ್ಸ್ ಇರುತ್ತೆ ತರಕಾರಿಯಲ್ಲಿ. ಬೇರೆದಂತೂ ಒಂದು ರಾಶಿ ಇತ್ತು. ನಾನು ಹೇಳಿದೆ ಅಲ್ವಾ, ನನಗೆ ಒಂಥರ ಪುತ್ತೂರು ಜಾತ್ರೆಯಲ್ಲಿ ಸುತ್ತದಂಗೆ ಆಗ್ತಾ ಇತ್ತು. ಎಲ್ಲ ಥರ ಕ್ರಾಫ್ಟ್ ಅದು ಇದು ಎಲ್ಲ ಇತ್ತು. ಸೊ ಒಂಥರ ಚೆನ್ನಾಗಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಬಾಯ್ ಬಾಯ್.